ನೋಡಿ ಅವರೀಗ ಎಂತ ಪರಿಸ್ಥಿತಿ ಆಗಿದೆ. ನಮಗೆ ಈಗ ಕಟ್ಟು ಕೊಟ್ಟಿದ್ದಾರೆ ಒಂದು ಬರ್ತೀನಿ ಬಲ. ಹಾಯ್ ಹಲೋ ನಮಸ್ತೆ, ನಾನು ಬಿರುವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಲ್ಲಿ ನಮ್ಮ ಕಡೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಒಂದು ಗೇಮ್ಸ್ ಎಲ್ಲ ನಡೀತಾ ಇದೆ. ಇಲ್ಲಿಗೆ ಹೋಗಿ ಬರುವ ಬನ್ನಿ, ಅಲ್ಲಿ ಹೋಗಿ ನಿಮಗೆ ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡಿ ನಾನು ಬಿರುವಾಸ್ ಯೂಟ್ಯೂಬ್ ಚಾನಲನ್ನು. ಓಕೆ, ನಾವೀಗ ಪಂಜಿಕಲ್ಲಿಗೆ ಹೋಗ್ತಾ ಇದ್ದೇವೆ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಲ್ಲಿ ನಮಗೆ ಎಲ್ಲ ಆಟ ಸ್ಪರ್ಧೆಗಳುಂಟು. ಬನ್ನಿ ಹೋಗುವ. ಈಗ ನಾವು ಫ್ರೆಂಡ್ನ ಕಾರಲ್ಲಿ ಹೋಗ್ತಾ ಇದ್ದೇವೆ. ಹಾಯ್ ನಮಸ್ತೆ. ಹಾಯ್ ಹಾಯ್ ಬಾಟಿಗೆ ನೀರು ತುಂಬಿಸುವುದು 1 ರಿಂದ 5. ಅಡ್ಡೆ ಕೈವ ಪನಂದಲ್ಲಿ ಸಂದೀಪ್ ಜಾಲಿಯಲ್ಲಿ ಒಂದು ತಾರಾಯಿ ಬಿಡುವ. ನಾವು ತಾರಾಯಿ ಬಿಡುವ ಕಾರ್ಯಕ್ರಮದಲ್ಲಿ ಈಗ ನಾವು ತಾರಾಯಿ ಬಿಡುವ. ಈಗ ಕಟ್ಟು ಕೊಟ್ಟಿದ್ದಾರೆ ಒಂದು 2 ತಾರಾಯಿ ಇಟ್ಟಿದ್ರಲ್ಲಿ ದೊಡ್ಡ ದೊಡ್ಡದು 2 ಕಪ್ಪಿನ ತೊಟ್ಟೆಯಲ್ಲಿ. ಅದು ಮೀನ ತಾರಾಯ ಒಂದು ಅಂದಾಜು ಆಗ್ತಿಲ್ಲ. ಅತ್ಯುತ್ತಮವಾದ ತಾರಾಯಿ. ನಮಗೆ ಈಗ ಕಜಿಪಿಗೆ ತಾರಾಯಿ ಕೊಂಡೋಗ್ಲಿಕ್ಕೆ ಒಂದು ನಾವು ಕೊಂಡೋಗ್ತೇವೆ, ಇಲ್ಲದ್ರೆ ಅವರು ಕೊಂಡೋಗ್ತಾರೆ ಮನೆಗೆ. ಅಭಿಯವರ ತಾರಾಯಿ ನೋಡ್ಬೋದು, ಕೈಯಲ್ಲಿ ದೊಡ್ಡ ಮಾಂಜಿ ಮೀನು ಇಟ್ಕೊಂಡಾಗಿ ಇಟ್ಕೊಂಡಿದ್ದಾರೆ. ಜಾಲಿ ಕಟ್ಟು ಕೊಕ್ಕಡೆ ಕಾಲೇ ಬರ್ತೀನಿ ನೋಡಿ. ನಮಗೆ ಈಗ ಒಂದು ತಾರಾಯಿ ಸಿಕ್ಕಿದೆ ಸಂದೀಪ್ ಅವರಿಗೆ. ಈಗ 1 ಕೆಜಿ ಮೀನು ಕೊಂಡೋಗ್ಬೇಕು. ಮೀನು ಕೊಂಡೋಗಿ ತಾರಾಯಿ ಹಾಕಿ ನಾವು ಪುಲಿಮಿಂಚು ಮಾಡ್ತೇವೆ. ತಾರಾಯಿ ಸುಕ್ಕ ಮಾಡ್ಬೇಕ. ರವಿಯಣ್ಣ ನಮ್ಮೊಂದಿಗೆ, ನಮ್ಮ ಭಟ್ರಾಡಿಯ ರವಿಯಣ್ಣ ಕೂಡ ಆಗಮಿಸಿದ್ದಾರೆ, ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ನಮಗೆ ತಿನ್ನಲಿಕ್ಕೆ ತಾರಾಯಿ ಸಿಕ್ಕಿದ್ರೆ ಬನ್ನಿ. ಬೇಗ ತಾರಾಯಿ ಕಟ್ಟಿ ನಾವು ಬಾಟ್ಲಿಗೆ ನೀರು ತುಂಬಿಸಿ ಹೋಗುವ. ಬನ್ನಿ ಹೋಗುವ. ಮೊದಲನೇ ಹೊಡೆತ ಅಣ್ಣ, ಮೀನು ತರ್ಲಿಕ್ಕೆ ಹೇಳಿದ್ದೇನೆ ಮನೆಯಲ್ಲಿ. ಒಂದಾದ್ರಲ್ಲಿ ಒಂದು ಸರಿಗೆ ಆಯ್ತು ನಮ್ಗೆ. ತಾರಾಯಿಗಾಗಿ ಪರದಾಟ. ನಿನ್ನ ಬರ್ಬೋದು.
ನೋಡಿ ನನ್ನ ದಾರ ಈಗ ಅವರು ಮುಟ್ತಾ ಇದ್ದಾರೆ. ಅಲ್ಲಿ ಮೊಂಡ ಮುಚ್ಚಿದೆ. ನೋಡಿ ನಮಗಾಗಿದೆ ಸಮದಲ್ಲಿ ಆಗಿದೆ. ಸಮದಲ್ಲಿ ಕೋರಿಕೊಂಡು ಹೋಗ್ತೇವೆ ನಾವು ಈಗ. ಅದಕ್ಕೆ ಸುಖ ಮಾಡ್ತೇವೆ ನೋಡಿ. ಬರಿಕ್ ಬಲ್ಲ ಸಾವು ಸಮ ಆಗಿದೆ. ಹಣ್ಣುಗಾಯಿ ನೀರುಗಾಯಿ ಆಗಿದೆ ನೋಡಿ. ನಿಜವಾಗಿ ಹೇಳ್ಬೇಕಾದ್ರೆ ಇವರಿಗೆ ಸರಿಯಾಗಿ ಕಟ್ಟಲಿಕ್ಕೆ ಬರುದಿಲ್ಲ. ನಾನು ಕೂಡ ಕಟ್ಟಿದೆ, ಒಂದು ಗೆಂದಿದೆ, ನಾವು ಒಕ್ಕಡನ್ನು ಕಟ್ಟಲಿಕ್ಕೆ ಬಂದದ್ದು. ಪರವಾಗಿ ನೋಡ್ಲಿಕ್ಕೆ ದಾರ ತಿನ್ಲಿಕ್ಕೆ ಮತ್ತು ಒಂದಿಗೆ ಕೋರಿಗೆ ಸುಕ್ಕಕ್ಕೆ ಆಗ್ತದೆ ಅಂತ ನೋಡಿ ಕಟ್ಟಿದ್ದೇವೆ. ನೋಡ ನನ್ಗೊಂದು ಪೀಸ್ ಕೊಡಿ ಮಾರೆ. ಬೇಕಾ ನಿಂಗಿದೆ ಮಾರೆ, ನಮ್ಗೆ ವಿಡಿಯೋಗ್ರಾಫರ್ಗೆ ಎಂತ ಇಲ್ಲ. ನೋಡಿ ನಾವು ಕೂಡ ಒಂದು ತೆಂಗಿನಕಾಯಿ ತಿನ್ನುವ, ಹೋಗುವ. ಲೆಟ್ಸ್ ಗೋ. ಮತ್ತೆ ನಾವು ಒಂದು ಕೆಜಿ ಕೋರಿ ಸಹ ತರ್ತೇವೆ. ಬಾಯ್. ನೋಡಿ ಅವರೀಗ ಎಂತ ಪರಿಸ್ಥಿತಿ ಆಗಿದೆ. ಸಿಕ್ಕಿದ ದಾರ ಅವರ ಹತ್ರ ಕೊಟ್ಟಿದ್ದೇವೆ, ಅವ್ರು ಇಟ್ಕೊಳ್ತಾ ಇದ್ದಾರೆ. ನೋಡಿ ನೋಡಿ ನಮ್ದು ದಾರ ಅಲ್ಲೇ ಉಳಿದಿತ್ತು, ಈಗ ಇಟ್ಕೊಂಡು ಬರ್ತಾ ಇದ್ದಾರೆ. ತಾರ ಈಗ ನಮ್ಮ ಐಕಿರಲ್ಲ ಮಾರ. ಎಂತ ಪರಿಸ್ಥಿತಿ, ಎಂತ ಪರಿಸ್ಥಿತಿ. ಮಕ್ಕಳಿಗೆ ಜನ್ಮ ಕೊಟ್ಟಿ. ಎಷ್ಟು ಸಾರು ಕುಲ್ಪನೆ ಆಗಿದೆ ಅಂತ ಇನ್ನೊಮ್ಮೆ ನಾವು ತಗೊಂಡೆವು ಊಟ. ಮತ್ತೆ ಇನ್ನೊಮ್ಮೆ ತಗೊಂಡು ನಾವು ಊಟ ಮಾಡ್ತಾ ಇದ್ದಾರೆ. ಇವರಿಗೆ ಕೆಟ್ಟಿ ಸಾರು ಮುಗಿದಿದೆ ಅಂತ ಟೊಮೆಟೊ ಸಾರು ಮತ್ತೆ ಕೊಟ್ಟರು. ಇವರಿಗೆ ನೋಡಿ, ಇವರಿಗೆ ಟೊಮೆಟೊ ಸಾರು ಆಯ್ತು. ನಿಮಗೆ ಚಿಲ್ಲಿ ತಗೊಂಡ್ರೆ ಒಂದು ಬೆನಿಫಿಟ್ ಏನಂದರೆ, ಅದು ಅದರಲ್ಲಿ ಕಬಾಬ್ ತಿನ್ಬೇಕಂತಿಲ್ಲ. ಯಾಕಂದ್ರೆ ಅದರಲ್ಲಿ ಕಬಾಬ್ ಮಾಡಿ ಮತ್ತೆ ಚಿಲ್ಲಿ ಮಾಡೋದು. ಇವರಿಗೆ ಎಲ್ಲ ಎಲು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಎಲುಯಾ ಟೆನ್ಷನ್ ಮಾಡಲಿ, ಅವರು ಕಡಿಮೆ ಮಾಡ್ತಾರೆ. ನಿಮಗೆ ಎಲು ಇದ್ದು ಲೆಸ್ ಮಾಡುವುದು. ಸೆಲ್ಫಿಯಾ? ಈಗ ನಾವು ರಾಯಿಗೆ ಬಂದಿದ್ದೇವೆ. ರಾಯಿಯಲ್ಲಿ ಪ್ರೋಗ್ರಾಮ್ ಆಗ್ತಾ ಉಂಟು, ಅಲ್ಲಿಗೆ ಬಂದಿದ್ದೇವೆ. ಬನ್ನಿ. ಬಲ ಅರ್ಧ ತಿಂತಿನ ಐಸ್ ಕ್ರೀಮ್ ಕೂಡ ಉಲಾಯ್ದಿದ್ದು ತಿನ್ಪುನಂಚಿನ ಪ್ರತಿಭೆಯನ್ನು ನಿಖಲು ಹೊರಂಡಲ್ಲ ತೂತಾರ. ವಾಲಿಬಾಲ್ ಮ್ಯಾಚ್ ಆಗ್ತಾ ಉಂಟು. ಈಗ ನಾವು ಅಲ್ಲಿ ಸ್ಟೇಜ್ ಹತ್ರ ಹೋಗುವ. ಓಕೆ, ಇದೆ ಕರೆಕ್ಟ್. ಒಂದು ಬಲ್ದು
ప్రిన్సిపాల్ పన్న ఒప్పందం తరపున ಉಡುಗೆ ದಾನ ಮಲ್ಪೆ ಐದ ಒಟ್ಟಿಗೂ ಆಸ್ತಿದೊಟ್ಟಿಗೆ ಹೆಚ್ಚ ಪ್ರಾರ್ಥನಾ ಪೋಪುಣದು ಪಂಪುಣನೆ ಹೆಚ್ಚಿದ ಹಾಸ್ಯ ಪ್ರಾರ್ಥನ ಐತೆ ಎನ್ನಿಕಲ ಎದುರು ಕಳಸಿ ಕುಡ್ರ ಅಭಿನಯದ ಕುಟುಂಬದ ಕುಲ್ಲರಿ ಸೇರ್ಪಡಿ ಎರಡು ಮಾರ